ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರು, ವಿಶ್ವದ ಆಯ್ದ ಸ್ಥಳಗಳಲ್ಲಿ ದೇವಮಾತೆ ಮರಿಯಮ್ಮನವರು ತಮ್ಮ ದರ್ಶನವನ್ನ ನೀಡಿದ್ದಾರೆ. ಕೆಲವು ದರ್ಶನಗಳಿಗೆ ಧರ್ಮಸಭೆಯ ಅಧಿಕೃತ ಮಾನ್ಯತೆ ದೊರೆತಿದೆ. ಹರಿಹರದ ಆರೋಗ್ಯ ಮಾತೆಯ ಬಸರಿಕಾ ಕ್ಷೇತ್ರದಲ್ಲಿ 6 ವರ್ಷಗಳ ಕಾಲ ಸೇವಾ ಕಾರ್ಯವನ್ನು ಮುಗಿಸಿದ ನಂತರ ಈ ದರ್ಶನ ನೀಡಿದ ಸ್ಥಳಗಳ ಮೇಲೆ ಒಂದು ಪುಟ್ಟ ಅಧ್ಯಯನವನ್ನು ಮಾಡಿ ವಿಚಾರವನ್ನ ನಿಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮಾತೆ ಮರಿಯಮ್ಮನವರಿಗೆ ಸಮರ್ಪಿತವಾದಂತಹ ಈ 9 ದಿನಗಳ ನವೇನ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ದರ್ಶನ ನೀಡಿದ ಒಂದು ಸ್ಥಳದ ಬಗ್ಗೆ, ಆ ದರ್ಶನ ಸ್ಥಳದ ಮಾತೆಯ ಬಗ್ಗೆ ಒಂದು ಪುಟ್ಟ ವಿವರಣೆಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ. ಈ ದರ್ಶನದ ವಿಚಾರವನ್ನು ಮಾತನಾಡ್ತಾ ಇರಬೇಕಾದ್ರೆ ಮೊಟ್ಟ ಮೊದಲು ನಮ್ಮ ಕಣ್ಣಿಗೆ ಗೋಚರಿಸುವಂತಹ ಒಂದು ಭವ್ಯ ಪುಣ್ಯಕ್ಷೇತ್ರ, ಬಸರಿಕಾ ಪುಣ್ಯಕ್ಷೇತ್ರ ಎಂದರೆ ಅದು ಲೂರ್ದ್ ಮಾತೆಯ ಪುಣ್ಯಕ್ಷೇತ್ರವಾಗಿದೆ. ಫ್ರಾನ್ಸ್ ದೇಶದ ಒಂದು ಪುಟ್ಟ ನಗರ ಲೂರ್ದ್. ಈ ಲೂರ್ದ್ ನಗರದಲ್ಲಿ 1858ನೇ ಇಸವಿ ಫೆಬ್ರವರಿ 11ನೇ ತಾರೀಕು 14 ವರ್ಷದ ಒಂದು ಪುಟ್ಟ ಹೆಣ್ಣು ಮಗಳಿಗೆ ಮಾತೆಯ ದರ್ಶನವಾಗುತ್ತದೆ. ಮಾತೆಯನ್ನ ಆಕೆ ನೋಡಿ ತನ್ನ ತಾಯಿಯ ಬಳಿಯಲ್ಲಿ ಹೋಗಿ ಇದನ್ನ ಹಂಚಿಕೊಳ್ತಾರೆ. ಸಾಮಾನ್ಯವಾಗಿ ದರ್ಶನವಾದ ನಂತರ ಅದನ್ನು ಹಂಚಿಕೊಳ್ಳುವಾಗ ಯಾರು ಕೂಡ ನಂಬಲು ಸಾಧ್ಯವಿಲ್ಲ, ಇದೊಂದು ಕನಸಿರಬೇಕು ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಸಂತ ಬರ್ನಡೆಟ್ 14 ವರ್ಷದ ಬರ್ನಡೆಟ್ ಅಮ್ಮನವರಿಗೆ ಮಾತೆ ಮರಿಯಮ್ಮನವರು 18 ಬಾರಿ ದರ್ಶನವನ್ನ ನೀಡುತ್ತಾರೆ. 18ನೇ ಜನವರಿ 1862ರವರೆಗೆ ಈ ದರ್ಶನ ಪ್ರಕ್ರಿಯೆ ನಡೆಯುತ್ತಲೇ ಇರುತ್ತದೆ. 18ನೇ ಜನವರಿ 1862ರಲ್ಲಿ ಮಾತೆ ಕೊನೆಯ ಬಾರಿಗೆ ಸಂತ ಬರ್ನಡೆಟ್ ಅಮ್ಮನವರಿಗೆ ದರ್ಶನವನ್ನ ನೀಡುವಾಗ ನಾನು ಅಮಲೋದ್ಭವಿ ಎನ್ನುವಂತಹ ಸಂದೇಶವನ್ನ ಕೊಡ್ತಾರೆ. ಈ ಲೂರ್ದ್ ನಗರದ ವಿಶೇಷತೆ ಏನು? ಈ ನಗರಕ್ಕೆ ಏಕೆ ಲಕ್ಷಾಂತರ ಜನರು ಬಂದು ಸಂಧಿಸ್ತಾರೆ? ಆ ಲೂರ್ದ್ ನಗರಕ್ಕೆ ಹೋಗಿ ಬಂದವರಿಗೆ ಆ ವಿಶೇಷತೆ ಗೊತ್ತಿರುತ್ತದೆ. ನಾನು ಮೊದಲ ಬಾರಿಗೆ ಲೂರ್ದ್ ನಗರಕ್ಕೆ ಹೋದಾಗ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಫ್ರೆಂಚ್ ಭಾಷೆಯನ್ನ ಅಧ್ಯಯನ ಮಾಡುತ್ತಿರುವಾಗ ಲೂರ್ದ್ ನಗರಕ್ಕೆ ಹೋಗುವಂತಹ ಒಂದು ಅವಕಾಶ ನನಗೆ ಮೊದಲ ಬಾರಿಗೆ ದೊರಕಿತು. ಅಲ್ಲಿ ಒಬ್ಬ ಯಾಜಕರನ್ನ ನಾನು ಸಂಧಿಸಿದೆ. ಆ ಯಾಜಕರನ್ನ ಸಂಧಿಸಿದಾಗ ಆ ಗುರುಗಳು ಹೇಳಿದ ಮಾತು ಇವತ್ತು ಕೂಡ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ನೀವು ದೇವಮಾತೆಯ ಗ್ರೊಟ್ಟೋವಿನ ಬಳಿಗೆ ಹೋಗಿದ್ದೀರಾ? ಇನ್ನು ಹೋಗಿಲ್ಲ ಫಾದರ್, ಈಗ ತಾನೇ ನಾನು ಇಲ್ಲಿಗೆ ಬಂದಿದ್ದೇನೆ, ಇಟಲಿಯಿಂದ ಪ್ರಯಾಣ ಮಾಡಿಕೊಂಡು. ಆ ಸ್ಥಳಕ್ಕೆ ನೀವು ಕೂಡಲೇ ಹೋಗಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರುವಂಥದ್ದು ಲೂರ್ದ್ ಮಾತೆಯ ಸ್ವರೂಪವಲ್ಲ, ಆ ಸ್ಥಳದಲ್ಲಿ ಮಾತೆ ಜೀವಿಸುತ್ತಿದ್ದಾಳೆ. ಶಿ ಇಸ್ ಅಲೈವ್ ಅಂಡ್ ಆಕ್ಟಿವ್ ಎನ್ನುವಂತ ಮಾತನ್ನು ಹೇಳಿದೆ. ಕೂಡಲೇ ಕೌತುಕದಿಂದ ನಾನು ಆ ಸ್ಥಳದಲ್ಲಿಗೆ ಧಾವಿಸಿದೆ. ಖಂಡಿತವಾಗಲೂ ಆಯತ್ತಿರದ ಮಾತೆಯ ಸ್ವರೂಪವನ್ನ ನೋಡಿದಾಗ ಆ ತಾಯಿ ಅಲ್ಲಿ ಸ್ವರೂಪವಾಗಿ ಮಾತ್ರ ಇಲ್ಲ, ಆ ಸ್ಥಳದಲ್ಲಿ ಆಕೆ ಜೀವಿಸುತ್ತಿದ್ದಾಳೆ ಎನ್ನುವಂತಹ ಭಾವನೆ ನನ್ನ ಮನಸ್ಸಿನಲ್ಲಿ ಕೂಡ. ಇನ್ನು ಈ ಲೂರ್ದ್ ನಗರದಲ್ಲಿ ಬರ್ನಡೆಟ್ ಅಮ್ಮನವರಿಗೆ ಮಾತೆ ದರ್ಶನ ಕೊಡಬೇಕಾದ್ರೆ ಹೇಳ್ತಾರೆ, ಈ ದರ್ಶನ ನೀಡಿದ ಸ್ಥಳದಲ್ಲಿ ನೀನು ಒಂದು ಚಿಕ್ಕ ಗುಂಡಿಯನ್ನು ತೆಗೆ. ಅಲ್ಲಿ ಆಕೆ ಅಗೆದ ಗುಂಡಿಯನ್ನು ತೆಗೆದಾಗ ಅಲ್ಲಿ ನೀರಿನ ಸೆಲೆ ಹೋಗಿದ್ದದು. ಇವತ್ತಿನವರೆಗೆ ಆ ನೀರು ಬರ್ತದೆ, ಆ ಸ್ಥಳದಲ್ಲಿ ಹರಿಯುತ್ತಿದೆ ಎನ್ನುವಂತಹ
ಮಾತು ಜನಜನಿತವಾಗಿದೆ. ಲೂರ್ದ್ ಮಾತೆಗೂ ಆರೋಗ್ಯಕ್ಕೂ, ಲೂರ್ದ್ ಮಾತೆಗೂ ಈ ಪವಿತ್ರೀಕರಿಸಿದ ನೀರಿಗೂ ಒಂದು ಅವಿನಾಭಾವ ಸಂಬಂಧ. ಆ ರೀತಿಯಲ್ಲಿ ನೋಡಿದರೆ ಎಲ್ಲಾ ಪುಣ್ಯ ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಆಶೀರ್ವದಿಸಲ್ಪಟ್ಟಂತ ನೀರನ್ನು ವಿತರಿಸ್ತೇವೆ. ಆದ್ರೆ ಲೂರ್ದ್ ಮಾತೆಯ ಆ ನೀರಿನ ಶಕ್ತಿಯ ಒಂದು ವಿಶೇಷವಾಗಿದೆ. ನಿಮಗೆ ಕೆಲವರಾದರೂ ಈ ಸ್ಥಳವನ್ನ ಭೇಟಿ ಮಾಡಿರಬಹುದು, ನೆನಪು ಮಾಡಬಹುದು. ಆ ಸ್ಥಳಕ್ಕೆ ಹೋದಾಗ ಮೈಕೊರೆಯುವ ಚಳಿ ಇರುತ್ತದೆ. ಆ ತಣ್ಣೀರಿನಲ್ಲಿ ನಮ್ಮನ್ನ ಮುಳುಗಿಸ್ತಾರೆ, ಮುಳುಗಿಸಿ ಮೇಲೆ ಬಿಡಿಸ್ತಾರೆ. ಚಿಕ್ಕ ಟವಲ್ನ ತುಂಡನ್ನು ಮಾತ್ರ ನಾವು ಕಟ್ಟಿಕೊಂಡು ಆ ನೀರಿನಲ್ಲಿ ಇಳಿತೀವಿ, ಮತ್ತೆ ಮೇಲೆ ಇಡುತ್ತೇವೆ. ಎದ್ದ ನಂತರ ಸಾಮಾನ್ಯವಾಗಿ ಸ್ನಾನ ಮಾಡಿದಾಗ ನಾವು ಮೈ ಒರೆಸಿಕೊಳ್ಳಲು ಟವಲ್ ಅನ್ನ ಬಳಸ್ತೇವೆ. ಆದರೆ ಲೂರ್ದ್ ನಗರದಲ್ಲಿ ಆ ರೀತಿಯಲ್ಲ. ಆ ಸ್ಥಳದ ಮಹಿಮೆಯೋ ಏನೋ ಗೊತ್ತಿಲ್ಲ, ನಮ್ಮ ಮೈ ನೀರಿನಿಂದ ಮೇಲೆದ್ದು ಬಂದ ಒಂದೇ ಕ್ಷಣದಲ್ಲಿ ಆ ನೀರೇ ಮಾಯವಾಗುತ್ತದೆ. ನಮ್ಮ ದೇಹ ಮೊದಲ ರೀತಿಯಲ್ಲಿ ಆಗಿಬಿಡುತ್ತದೆ. ಅಲ್ಲಿ ಯಾವುದೇ ಹಸಿ ಅಂಶ ಉಳಿದುಕೊಳ್ಳುವುದಿಲ್ಲ. ಅಲ್ಲೇ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಗೆ ಮಾತೆಯ ಒಂದು ಅದ್ಭುತ ಶಕ್ತಿಯ ಅನುಭವ. ಲೂರ್ದ್ ನಗರದಲ್ಲಿ ನಾವು ಪ್ರಯಾಣವನ್ನ ಮಾಡಬೇಕಾದ್ರೆ ಅಲ್ಲಿ ನಮ್ಮ ಕಣ್ಣಿಗೆ ಒಂದು ಸುಂದರವಾದ ಬಸಲಿಕ ಕಾಣುತ್ತದೆ. ಆ ಬಸಲಿಕದಲ್ಲಿ ಸುಂದರವಾಗಿ ಆ ತಾಯಿಗೆ, ಜಪಮಾನ ಮಾತೆಗೆ ಸಮರ್ಪಿಸಿದಂತಹ ಬಸಲಿಕ ಆಗಿದೆ. ಹಾಗೂ ಜನರು ಮೆಟ್ಟಲುಗಳನ್ನ ಏರುತ್ತಾ, ಗುಡ್ಡವನ್ನ ಏರುತ್ತಾ ಅಲ್ಲಿ ಶಿಲುಬೆಯ ಹಾದಿಯನ್ನ ಮಾಡುತ್ತಾರೆ. ಮಾತೆಯ ಮೂಲಕ ಪ್ರಭು ಯೇಸುವಿನ ಪಾಡು ಮರಣದ ಧ್ಯಾನವನ್ನ ಮಾಡ್ತಾರೆ. ಇನ್ನು ಸಂಜೆಯ ಸಮಯದಲ್ಲಿ ಪ್ರತಿದಿನ ಸಾಯಂಕಾಲ ಊಟವಾದ ನಂತರ ಒಂದು ಜಪಸರದ ಮೆರವಣಿಗೆ ನಡೆಯುತ್ತೆ. ಆ ಜಪಸರದ ಮೆರವಣಿಗೆ ನೋಡಲು ಎಷ್ಟು ಸುಂದರವಾಗಿರುತ್ತದೆ ಅಂತ ಹೇಳಿದ್ರೆ, ಎಂತಹ ವ್ಯಕ್ತಿಗೂ ಕೂಡ, ಒಬ್ಬ ನಾಸ್ತಿಕನಿಗೂ ಕೂಡ ಪ್ರಾರ್ಥನೆಯನ್ನ ಮಾಡಬೇಕು ಎನ್ನುವಂತಹ ಭಾವನೆ ಮೂಡುತ್ತದೆ. ಸಾಮಾನ್ಯವಾಗಿ ಜನರು ಕೈಗಳಲ್ಲಿ ಮೊಂಬತ್ತಿಗಳನ್ನ ಹಿಡಿದುಕೊಂಡು ಲತೀನ ಭಾಷೆಯಿಂದ ಆರಂಭವಾಗುವಂತಹ ಹಾಗೂ ವಿವಿಧ ಭಾಷೆಗಳಲ್ಲಿ ಪ್ರಾರ್ಥನೆಯನ್ನ ಆ ಸ್ಥಳದಲ್ಲಿ ಜಪಸರದ ಪ್ರಾರ್ಥನೆಯನ್ನ ಹೇಳಲಾಗ್ತದೆ. ಭಾರತ ದೇಶದಿಂದ ತಮಿಳು ಭಾಷೆಯಲ್ಲಿ ಅಲ್ಲಿ ನಮೋಮರಿಯ ಪ್ರಾರ್ಥನೆಯನ್ನು ಕೂಡ ಈಗಲೂ ಹೇಳ್ತಾ ಇರುವಂತಹ ಒಂದು ವಾಡಿಕೆ ಇದೆ. ಫ್ರೆಂಚ್ ನಿಂದ ಆರಂಭಿಸಿ ಇಟಾಲಿಯನ್ ಭಾಷೆಯಲ್ಲಿ, ಸ್ಪ್ಯಾನಿಷ್ ಭಾಷೆಯಲ್ಲಿ ಹಾಗೂ ವಿವಿಧ ಭಾಷೆಗಳಲ್ಲಿ ಈ ಹೇಳಬೇಕಾದ್ರೆ ಭಾರತದಿಂದ ತಮಿಳು ಭಾಷೆಯಲ್ಲಿ ಈ ನಮೋಮರಿಯ ಪ್ರಾರ್ಥನೆಯನ್ನು ಹೇಳುವುದನ್ನ ಸಾಮಾನ್ಯವಾಗಿ ಭಕ್ತರು ಆಲಿಸಬಹುದು. ಅದರ ಜೊತೆಗೆ ಸಾಯಂಕಾಲ 4ರ ಸುಮಾರಿಗೆ ಸೂರ್ಯಾಸ್ತಮಾನ ಆಗುವ ಸಂದರ್ಭದಲ್ಲಿ ಅಲ್ಲಿ ಪವಿತ್ರ ಪರಮಪ್ರಸಾದದ ಆರಾಧನೆ ನಡೆಯುತ್ತದೆ. ಆ ಪರಮಪ್ರಸಾದದ ಮೆರವಣಿಗೆ ನಡೆಯುತ್ತಾ ಇರಬೇಕಾದ್ರೆ ಆ ಒಂದು ಸ್ಥಳದಲ್ಲಿ ಎಷ್ಟೊಂದು ಜನರು ಆರೋಗ್ಯವನ್ನ ಪಡೆದುಕೊಂಡು, ತಾವು ನಡೆಯಲಾರದೆ ಬಂದಿರುವಂತವರು ತಾವು ಹಿಡಿದುಕೊಂಡಂತಹ 3 ಗೋಲುಗಳನ್ನು ಕೂಡ ಬಿಸಾಕಿ ನಡೆದುಕೊಂಡು ಹೋಗುವಂತಹ ದೃಶ್ಯ ಕಣ್ಣಿಗೆ ರಮಣೀಯವಾಗಿದೆ. ಹೀಗೆ ಲೂರ್ದ್ ನಗರದಲ್ಲಿ ನಾವು ಆ ತಾಯಿ ಜೀವಿಸುವ ತಾಯಿಯಾಗಿದ್ದಾರೆ. ಆ ತಾಯಿ ಆ ಸ್ಥಳದಲ್ಲಿ ಇದ್ದು ನಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಈ ಲೂರ್ದ್ ನಗರದಲ್ಲಿ ಅವನ್ನ ಸಂಧಿಸುವಂತ ಅವಕಾಶ ಅನೇಕರಿಗೆ ದೊರೆಯದೇ ಇರಬಹುದು. ಆದರೆ ನಮ್ಮಲ್ಲಿ ಆ ಹೆಸರು ಎಷ್ಟು ಪ್ರಚಲಿತವಾಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ ಲೂರ್ದ್ ಅಮ್ಮ, ಲೂರ್ದ್ ಮಾತೆ, ಲೂರ್ದ್ ಸ್ವಾಮಿ, ಲೂರ್ದ್ ಪ್ರಸಾದ್, ಹೀಗೆ ವಿವಿಧ ರೀತಿಯಲ್ಲಿ ಲೂರ್ದ್ ಮೇರಿ ಮಾತೆಗೆ ಗೌರವವನ್ನು ಸಮರ್ಪಿಸಿ ಹೆಸರುಗಳನ್ನ ಇಟ್ಟಿರುವುದೇ ಇದಕ್ಕೆ ಕಾರಣವಾಗಿ ಉಳಿದುಕೊಳ್ಳುತ್ತದೆ. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಲೂರ್ದ್ ನಗರದಲ್ಲಿ ದರ್ಶನವನ್ನ ನೀಡಿದಂತಹ ಮಾತೆ ಮರಿಯಮ್ಮನವರು ನಮಗೂ ಕೂಡ ಆಶೀರ್ವಾದವನ್ನ ಪ್ರಭುವಿನಿಂದ ತಂದುಕೊಳ್ಳುವಂತೆ ಆಗಿದೆ. ಲೂರ್ದ್ ಮಾತೆಯ ವಿನ್ನಹದ ಸಹಾಯದಿಂದ ನಮಗೆ ಆರೋಗ್ಯ ಲಭಿಸಿದೆ. ಹಾಗೂ ಈ ಮಾಲಿಕೆಯ ಪ್ರಥಮ ಕಂತಾಗಿ ಈ ಒಂದು ಕಾರ್ಯಕ್ರಮ ನಿಮಗೆ ಮೂಡಿ ಬರ್ತಾ ಇರಬೇಕಾದ್ರೆ ಲೂರ್ದ್ ಮಾತೆಯ ಭಕ್ತಿ ಇನ್ನೂ ವೃದ್ಧಿಸಲಿ, ಆಕೆ ನಮಗಾಗಿ ಪ್ರಾರ್ಥಿಸಲಿ.
ಆಮೆನ್.